ಹೇಳಿ, ಮಳೆಗಾಲದಲ್ಲಿ ಅಡುಗೆ ಜೊತೆ ಬೇರೆ ಏನೆಲ್ಲ? ಬೇರೆ ಇದು ಉಪ್ಪಿನಲ್ಲಿ ಹಾಕಿಡ್ತೇವಲ್ಲ, ಹಲಸಿನ ತೊಳೆ ಉಂಟಲ್ಲ, ಅದು ಉಪ್ಪಿನಲ್ಲಿ ಹಾಕಿಟ್ರೆ ಮಳೆಗಾಲಕ್ಕೆ ಈಗ ನಿಮ್ಮ ಮನೇಲಿ ಎಲ್ಲ ರೆಡಿ ಇರ್ತದೆ ಮಳೆಗಾಲಕ್ಕೆ. ಮಾವಿನಕಾಯಿ ಮತ್ತೆ ಹಲಸಿನ ಹಣ್ಣಲ್ಲ, ಕಾಯಿ, ಅದು ಉಪ್ಪಿನಲ್ಲಿ ಹಾಕಿ ಒಂದು ಬಾಟಲ್ ಹಾಕಿಡುದು. ಅದು ಒಂದು ವರ್ಷಕ್ಕೆ ಏನಾಗುದಿಲ್ಲ, ಬೇಕಿದ್ದಾಗ ನಾವು ತೆಗುವುದು. ಬೇಕಿದ್ದಾಗ ಅದಕ್ಕೆ ನೀರು ಬೀಳದ ಹಾಗೆ ಇಟ್ಕೊಳ್ಳೋದಲ್ಲ? ಅಲ್ಲ, ನೀರಲ್ಲೇ ಹಾಕುದು. ಅದೇ ಉಪ್ಪು ನೀರಲ್ಲಿ. ಹಲಸಿನ ಹಣ್ಣಿನ ತುಂಬ ಇದು ಒಳ್ಳೇದಂತ ಹೇಳ್ತಾರೆ. ಈಗ ಇದೆಲ್ಲ ತಿನ್ಲಿಕ್ಕೆ ಹೇಳ್ತಾರೆ. ಹಲಸಿನ ಬೀಜ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದು. ಹಲಸಿನ ಇದರಿಂದ ಯಾವ್ದು ವೇಸ್ಟ್ ಕೂಡ ಮಾಡುದಿಲ್ಲ, ಎಲ್ಲವನ್ನ ಯೂಸ್ ಮಾಡ್ತಾರೆ. ಓಕೆ, ಬಿಸಿ ಹಲಸಿನ ಬೀಜದ ಅಂಬಡೆ. ಬಿಸಿ ಹಲಸಿನ ಬೀಜದ ಅಂಬಡೆ ರೆಡಿ ಅಲ್ಲ? ನೋಡ್ಲಿಕ್ಕೆ ಗೊತ್ತೇ ಆಗಲ್ಲ ಹಲಸಿನ ಬೀಜನ ಅಂತ. ಗೊತ್ತಾಗುದಿಲ್ಲ ಅದು. ತಯಾರಿಸುವ ವಿಧಾನ: ಮೊದಲು ಹಲಸಿನ ಬೀಜಕ್ಕೆ ಮುಳುಗುವಷ್ಟು ನೀರು ಹಾಕಿ 3 ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಹಸಿಮೆಣಸು, ಶುಂಠಿ, ತೆಂಗಿನ ಚೂರು, ಅರಶಿನ ಪುಡಿ, 2 ಚಮಚದಷ್ಟು ಕಡಲೆ ಹಿಟ್ಟು, 3 ಚಮಚ ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆ ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಊಟದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಹಲಸಿನ ಬೀಜದ ಆಂಬೊಡೆ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.